ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ರೋ ಸುಜಿತ್ ಯೂಟ್ಯೂಬ್ ಚಾನಲ್. ನೀವೀಗ ಮುಂದೆ ಇಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಅನ್ನು ನೋಡಬಹುದು. ಇದು ಯಾವುದು ಅಂತ ಹೇಳಿದ್ರೆ ಎಲಿಮೆಂಟ್ಸ್ ವೆಲ್ನೆಸ್ ಚಾಂಪಿಯನ್ ತೈಲ. ಸೊ ಈ ಆಯಿಲ್ನ ಉಪಯೋಗ ಏನು ಅಂದ್ರೆ ಅಡ್ವಾಂಟೇಜ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಯಿಲ್ ಉಳಿದ ಆಯಿಲ್ಗಿಂತ ಸ್ಪೆಷಲ್ ಅಂದ್ರೆ ಮಂಡಿ ನೋವು, ಅದೇ ರೀತಿಯಾಗಿ ಬೆನ್ನು ನೋವು, ಕೈಕಾಲು ನೋವು, ಇದಕ್ಕೆಲ್ಲ ಆಯಿಲ್ ಬರುತ್ತೆ. ಆದರೆ ಇದಕ್ಕಿಂತಲೂ ಇದು ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಮೊದಲನೇದಾಗಿ ಇದು ಈಗ ನಾವು ನೋಡ್ಬೋದು, ಇಲ್ಲಿ ನೋಡಿ, ಇದು ಆಯುಷ್ ಆ ಕಂಪನಿದು. ಓಕೆ, ಸೊ ಇದರಲ್ಲಿ ನಮಗೆ ಉಪಯೋಗ ಏನು, ಅಡ್ವಾಂಟೇಜ್ ಏನಂತ ಹೇಳಿದರೆ, ಮಂಡಿ ನೋವು, ಅದೇ ರೀತಿಯಾಗಿ ಸೊಂಟ ನೋವು, ಅದೇ ರೀತಿಯಾಗಿ ಪ್ರತಿಯೊಂದು ನೋವಿಗೂ ಇದು ಅತ್ಯುತ್ತಮವಾದ ಒಂದು ಆಯಿಲ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಆಯಿಲನ್ನು ನಾವು ಉಳಿದ ಆಯಿಲ್ಗಿಂತ ಸ್ಪೆಷಲ್ ಯಾಕೆ ಕರಿತೇವೆ ಅಂತ ಹೇಳಿದರೆ, ಉಳಿದ ಆಯಿಲೆಲ್ಲ ಅದು ತೆಕ್ಕೊಂಡು ಆ ಕೂಡಲೇ ಹಚ್ಚಲಿಕ್ಕೆ, ಬಟ್ ಇದು ಎಲ್ಲದಕ್ಕಿಂತ ಸ್ಪೆಷಲ್. ಯಾಕಂತ ಹೇಳಿದರೆ, ಈ ಆಯಿಲನ್ನು ನಾವು ಫಸ್ಟಿಗೆ ಓಪನ್ ಮಾಡಿ ನೋಡುವ. ಈಗ ನೋಡಿ, ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಇಷ್ಟು ಈ ರೀತಿಯಾಗಿ ಇರುತ್ತೆ, ನೋಡ್ಬೋದು, ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಯಾಕೆ ಉಳಿದ ಆಯಿಲ್ಗಿಂತ ಸ್ಪೆಷಲ್ ಅಂತ ನಾನು ಹೇಳಿದ್ದಾದರೆ, ಇದು ಆಯಿಲ್ ನಾವು ಒಂದು ಎಲ್ಲಿ ಮಂಡಿ ನೋವು ಅಥವಾ ಯಾವುದೇ ನೋವು ಇರ್ಬೋದು, ಅದಕ್ಕೆ ಹಚ್ಚೋದಾದರೆ ಈ ಆಯಿಲನ್ನು ನಮಗೆ ಎಷ್ಟು ಬೇಕು, ಒಂದು ಸಲಕ್ಕೆ ಹಚ್ಚಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ, ಯಾವುದಾದ್ರೂ ಒಂದು ಚಿಕ್ಕ ಪಾತ್ರೆಯಲ್ಲಿ, ಅಂದರೆ ನಾನು ನಿಮಗೆ ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡಬೇಕಂತ ಲೈವ್ ಆಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನೀವೀಗ ನೋಡ್ಬೋದು, ಇಲ್ಲಿ ಈ ರೀತಿಯ ಒಂದು ಸೌಟನ್ನು ತಗೊಳ್ಳಿ, ಈ ಥರದ್ದು ಬೇಕಾಗುತ್ತೆ. ಆಮೇಲೆ ಈ ಆಯಿಲ್ ಇದೆಯಲ್ಲ, ಇದನ್ನು ಓಪನ್ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕಿ. ಅಂದರೆ ಒಂದು ಸಲ ನೋವಿಗೆ ಎಷ್ಟು ಹಚ್ಚಲಿಕ್ಕೆ ನಿಮಗೆ ಬೇಕು, ಎಲ್ಲಿ ನೋವಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ, ಅದಕ್ಕೆ ಹಚ್ಚಲಿಕ್ಕೆ ಎಷ್ಟು ಬೇಕು ಆಯಿಲ್ ಅಷ್ಟು ಸಾಕು, ತುಂಬ ಹಾಕಬೇಡಿ. ಎಷ್ಟು ಒಂದು ಸಲಕ್ಕೆ ಹಚ್ಚಲಿಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕಿ, ಈ ರೀತಿಯಾಗಿ. ಆಮೇಲೆ ಇದನ್ನು ಗ್ಯಾಸಲ್ಲಿ ಇಡಬೇಕು, ಯಾಕಂದರೆ ಇದು ಸ್ವಲ್ಪ ಬಿಸಿ ಆಗಬೇಕು. ನಾನು ಅದಕ್ಕೆ ಆವಾಗ ಹೇಳ್ತಿರೋದು, ಈ ಉಳಿದ ಆಯಿಲ್ಗಿಂತ ಇದು ಸ್ಪೆಷಲ್ ಅಂತ. ಯಾಕಂತ ಹೇಳಿದರೆ, ಇದನ್ನು ಹಚ್ಚಬೇಕಾದ್ರೆ ಇದನ್ನು ಬಿಸಿ ಮಾಡಬೇಕು. ಈಗ ನಾವು ಇದು ಬಿಸಿ ಮಾಡುವ, ಯಾವ ರೀತಿ ಎಷ್ಟು ಬಿಸಿ ಆಗಬೇಕಂದ್ರೆ ನಮಗೆ ಹೇಳ್ತೇನೆ. ಸೊ ಇದು ವಿಡಿಯೋ ನೋಡಿ ಕೊನೆ ತನಕ. ಈಗ ಗ್ಯಾಸ್ ಆನ್ ಮಾಡುವ. ಸೊ ಈಗ ಇಲ್ಲಿ ಗ್ಯಾಸ್ ಆನ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ನಾನಿದು ಫುಲ್ ಆನ್ ಮಾಡಲ್ಲ, ಸ್ವಲ್ಪ ಇಟ್ಟಿದ್ದೇನೆ, ಜಸ್ಟ್ ಲೋ ಫ್ಲೇಮಲ್ಲಿ. ನೋಡ್ಬೋದು ನೀವು, ಇಷ್ಟು ಸಾಕು. ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಬೇಕು. ನೋಡಿ ಇಲ್ಲಿ, ಈಗ ನಾನು ಎಷ್ಟು ಬಿಸಿ ಆಗಬೇಕಂತ ಹೇಳ್ತೇನೆ. ಅದರ ಮೇಲೆ ಹೊಗೆ ಬರುತ್ತೆ, ಆವಾಗ ಅಷ್ಟು ಸಾಕು. ಈ ಆಯಿಲ್ನ ಮೇಲೆ ಹೊಗೆ ಬರ್ತದೆ, ಆಗ ನೀವು ನೋಡಿ, ಈಗನೇ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು, ಆವಾಗ ಆಫ್ ಮಾಡಿದರೆ ಸಾಕು. ಅಂದರೆ ಆಯಿಲ್ ಫುಲ್ಲು ಬಿಸಿ ಆಗಬೇಕು. ಹಾಗೆ ಬಿಸಿ ಮಾಡಿ ನೀವು ಎಲ್ಲಿ ನೋವಿದೆಯೋ ಅಲ್ಲಿಗೆ ಹಚ್ಚಿದರೆ ಮಾತ್ರ ಅದು ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಹಚ್ಚಿದರೆ ಅದು ಯೂಸ್ಫುಲ್ ಆಗೋದಿಲ್ಲ. ಅದೇ ರೀತಿ ಈ ಆಯಿಲ್ನ ಸ್ಪೆಷಲ್ ಏನಂತ ಹೇಳಿದರೆ, ಇದು ಹಚ್ಚಿದ ಕೂಡಲೇ ಡ್ರೈ ಆಗ್ತದೆ. ಸೊ ಅದೊಂದು ಸ್ಪೆಷಲ್. ಅದೇ ರೀತಿಯಾಗಿ ಆಯಿಲ್ ಬಿಸಿ ಮಾಡಿ ಹಚ್ಚಬೇಕು. ಖಂಡಿತವಾಗಲೂ 1 ವಾರದಲ್ಲಿ ನಿಮ್ಮ ನೋವು ವಾಸಿ ಆಗ್ತದೆ. ನೋಡ್ಬೋದು, ಇಲ್ಲಿ ಬಿಸಿ ಆಗ್ತಾ ಉಂಟು, ಇನ್ನು ಸ್ವಲ್ಪ ಬಿಸಿ ಆಗಲಿ ಅದು. ಇದು ಒಳ್ಳೆ ಈಗ ಬಿಸಿಯಾಗಿದೆ, ಬಿಸಿ ಆಗ್ತಾನೆ ಇರಲಿ ಸ್ವಲ್ಪ. ಇನ್ನು ಸಾಕು ಬಿಸಿಯಾದ್ದು, ಆಫ್ ಮಾಡೋಣ ನಾವು. ಅಂದರೆ ಈಗ ನೋಡಿ, ಈಗ ಒಳ್ಳೆ ಹೊಗೆ ಬರ್ತಾ ಉಂಟು, ನೋಡ್ಬೋದು ನೀವು ಈಗ ವಿಡಿಯೋದಲ್ಲಿ. ಈ ರೀತಿಯಾಗಿ ಒಳ್ಳೆ ಹೊಗೆ, ಅಂದರೆ ಬಿಸಿ ಆಗಬೇಕು, ಟೋಟಲ್ ಆಗಿ ಆಯಿಲ್ ಬಿಸಿ ಆಗಬೇಕು, ಒಳ್ಳೆ ಬಿಸಿ ಆಗಬೇಕು. ಈಗ ಒಳ್ಳೆ ಬಿಸಿ ಆಗಿದೆ, ಸಾಕು ನಮಗೀಗ. ನೋಡಿ, ಒಳ್ಳೆ ಹೊಗೆ ಬರ್ತಾ ಉಂಟು, ಸಾಕು, ಬಿಸಿಯಾಗಿದೆ ಈಗ. ಹೀಗೆ ಬಿಸಿಯಾದ ಆಯಿಲನ್ನು ನಾನೀಗ ಇಲ್ಲಿ ಕೆಳಗೆ ಇಟ್ಟಿದ್ದೇನೆ. ಈಗ ಫುಲ್ಲು ಬಿಸಿ ಉಂಟು. ಇನ್ನು ನೀವು ಏನು ಮಾಡಬೇಕಂತ ಹೇಳಿದರೆ, ನಿಮಗೆ ಕೈ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ಅಂದರೆ ಈ ಆಯಿಲ್ ಮುಟ್ಲಿಕ್ಕೆ ಆಗಬೇಕು, ಇಲ್ದಿದ್ರೆ ಕೈ ಸುಡ್ದು ಹೋಗ್ಬೋದು. ಅದಕ್ಕೋಸ್ಕರ ಕೈಗೆ ಹಾಕಲಿಕ್ಕೆ ಫುಲ್ಲು ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಲಿ, ಅಂದರೆ ನಮಗೆ ಕೈ ಹಾಕುವಷ್ಟು ಬಿಸಿ ಇದ್ದರೆ ಸಾಕು. ಆಮೇಲೆ ನಮಗೆ ಇದನ್ನು ತೆಗೆದು, ಎಲ್ಲಿ ನಮಗೆ ಆಯಿಲನ್ನು ಕೈಯಿಂದ ಸ್ವಲ್ಪ ತೆಗೆದು ಎಲ್ಲಿ ನಮಗೆ ನೋವುಂಟು ಅಲ್ಲಿಗೆ ಹಚ್ಚಿದರೆ ಆಯಿತು. ನಮಗೆ ತೋರಿಸ್ತೇನೆ ಈಗ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಸೊ ಈ ರೀತಿಯಾಗಿ ನೋಡಿ, ಇಲ್ಲಿ ಈ ರೀತಿಯಾಗಿ ಆಯಿಲನ್ನು ತೆಗೆದು, ಬಿಸಿ ಉಂಟು, ಇಲ್ಲಿಗೆ ಹಾಕಬೇಕು. ಅಂದರೆ ನಿಮಗೆ ಎಲ್ಲಿ ನೋವುಂಟು ಅಲ್ಲಿಗೆ. ನನಗೆ ಈಗ ಇಲ್ಲಿ ಸ್ವಲ್ಪ ನೋವಿದೆ, ಅಂದರೆ ಟ್ವಿಸ್ಟ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿಗೆ ಹಚ್ಚುತ್ತಿದ್ದೇನೆ. ಇಲ್ಲಿ ಈ ರೀತಿಯಾಗಿ ನಿಮಗೆ ಯಾವುದೇ ಎಲ್ಲಿ ನೋವಿದ್ರೂ, ಮೂಳೆ ನೋವು ಅಥವಾ ಯಾವುದೇ ಬೆನ್ನು ನೋವು, ಸೊಂಟ ನೋವು, ಅದೇ ರೀತಿ ಯಾವುದೇ ಒಂದು ನೋವು ಇದ್ದರೂ ಹಚ್ಚಿದ್ರೆ ಆಯ್ತು. ಈ ರೀತಿಯಾಗಿ ಒಳ್ಳೆ ಹಚ್ಚಬೇಕು, ಅಂದರೆ ಅದು ಬಿಸಿ ಆಗಿಬಿಡಬೇಕು, ಟೋಟಲ್ ಆಗಿ ಬಿಸಿ ಆಗಬೇಕು. ನೋಡಿ, ಈಗ ಬಿಸಿ ಉಂಟು, ಅದೇ ರೀತಿ ಹಚ್ಚಿ ಬಿಟ್ಟರೆ ಆಯಿತು. ಈಗ ನೀವು ನೋಡ್ಬೋದು, ಇದು ನಾನು ಇಷ್ಟು ಹಚ್ಚಿದರೂ ಒಂದು ಸ್ವಲ್ಪ ಹೊತ್ತು ಆದ ಕೂಡಲೇ ಆಯಿಲ್ ಡ್ರೈ ಆಗ್ತದೆ. ಅಂದರೆ ಅದು ಅಷ್ಟು ಬೇಗ
ಒಣಗಿ ಹೋಗ್ತದೆ. ಫ್ರೆಂಡ್ಸ್, ಈ ರೀತಿಯಾಗಿ ಅಂದರೆ ನಾನು ಲೈವ್ ಆಗಿ ನಿಮಗೆ ತೋರಿಸಿದ ಈ ರೀತಿಯಾಗಿ ಈ ಆಯಿಲನ್ನು ಯೂಸ್ ಮಾಡಬೇಕು. ಸೊ ಇದರಲ್ಲಿ ಏನಂತ ಹೇಳಿದರೆ, ಇದಕ್ಕೀಗ ಪ್ರೈಸ್ ಬಂದು ನಾವೀಗ ಪ್ರೈಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಪ್ರೈಸ್ ನೋಡ್ಬೋದು 465 ಅಂತ ಇದೆ. ನೋಡ್ಬೋದು ನೀವು ನೋಡ್ಬೋದು 465. ಆದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಅಂದರೆ ಸ್ನ್ಯಾಪ್ಡೀಲ್ ಅದೇ ರೀತಿ ಫ್ಲಿಪ್ಕಾರ್ಟ್ ಅಂತ ಆನ್ಲೈನ್ ಶಾಪಿಂಗ್ ಮಾಡೋದಾದರೆ ಉತ್ತಮ ಎಂದು ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಅದರಲ್ಲಿ ಕಮ್ಮಿ ರೇಟಿಗೆ ನಮಗೆ ದೊರೆಯುತ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ 465 ಅಂತ ರೇಟ್ ಅಮೌಂಟ್ ಹಾಕಿದ್ದಾರೆ. ಬಟ್ ಆನ್ಲೈನಲ್ಲಿ ನಮಗೆ 250ಗೆ ಪರ್ ಒಂದು ಬಾಟ್ಲಿ ಅಂದರೆ ಒಂದು ಪ್ರಾಡಕ್ಟ್ ನಮಗೆ ಸಿಗ್ತದೆ. ಸೊ ಒಂದು ಈ ಥರ ಆಯಿಲ್ಗೆ ಓನ್ಲಿ 250. ಅದೇ ರೀತಿಯಾಗಿ ಪ್ರೆಸೆಂಟ್ ಎಷ್ಟು ರೇಟ್ ಇದೆ ಅಂತ ಹೇಳಿ ಅಮೌಂಟು ಇದೆ ಅಂತ ನೋಡಲಿಕ್ಕೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದವರು ಪರ್ಚೇಸ್ ಮಾಡ್ಬೋದು. ಅದೇ ರೀತಿಯಾಗಿ ಅದರ ಅಡ್ವಾಂಟೇಜ್ ಬೇಕಾದರೂ ಅದರ ಸ್ವಲ್ಪ ಅದರಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೊ ಇದನ್ನು ನಿಮಗೆ ಇಲ್ಲಿ ನೋಡೋದಾದರೆ ಒಂದು ಸಲ ಈ ಆಯಿಲನ್ನು ಯೂಸ್ ಮಾಡಿದರೆ ಸಾಕು. ಅಂದರೆ ಒಂದು ಸಲ ಆಯಿಲನ್ನು ಯೂಸ್ ಮಾಡಿ ನೋಡಿ, ಕಮ್ಮಿ ಇದೆ ಅಂತ ಹೇಳಿದರೆ ಯೂಸ್ ಮಾಡಿ, ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ನೀವು ಒಂದು ಸಲ ಒಂದು ಪ್ರಾಡಕ್ಟನ್ನು ಒಂದೇ ಒಂದು ಎಲಿಮೆಂಟ್ ಆಫ್ ಚಂಪಿ ಚಾಂಪಿಯನ್ ಆಯಿಲ್ ಇದನ್ನು ತೆಗೆದು ನೋಡಿ, ಆಗ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. 100% ಆಗಲೂ ಖಂಡಿತವಾಗ್ಲೂ ನಿಮ್ಮೆಲ್ಲ ನೋವು ಕಡಿಮೆ ಆಗುತ್ತೆ. ಎಸ್ಪೆಷಲಿ ಈಗ ವಯಸ್ಕರ ಅಂದರೆ ಏಜ್ ಆದವರು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರ್ತಾರೆ. ಅವರಿಗೆ ಸೊಂಟ ನೋವು, ಮಂಡಿ ನೋವು, ಅದೇ ರೀತಿಯಾಗಿ ಮೂಳೆಗಳ ನೋವು ಎಲ್ಲ ಇರುತ್ತೆ. ಸೊ ಅದಕ್ಕೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಸೊ ಈ ವಿಡಿಯೋನು ಎಲ್ಲ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಇದರ ಯೂಸ್ ಬರುತ್ತೆ. ನಾನು ನೋಡಿದ ಮಟ್ಟಿಗೆ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಈ ಆಯಿಲ್ನ ಬಗ್ಗೆ ಯಾರೂ ಸಹ ವಿಡಿಯೋ ಮಾಡಿಲ್ಲ. ಆದ್ದರಿಂದ ನಾನು ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಇದು ಪ್ರತಿಯೊಬ್ಬರಿಗೂ ಯೂಸ್ ಬರಬೇಕಂತ ನಾನು ಈ ಆಯಿಲ್ನು ನಾನು ಸಹ ಉಪಯೋಗಿಸ್ತೇನೆ. ಅಂದರೆ ಈ ಅಂತ ಹೇಳಿದರೆ ಈ ಆಯಿಲ್ ನಮ್ಮ ಮನೆಯಲ್ಲಿ ಸಹ ವಯಸ್ಸಾದವರು ಇದ್ದಾರೆ, ಅವರಿಗೆ ಸಹ ಮಂಡಿ ನೋವು ಆ ರೀತಿಯದೆಲ್ಲ ಇತ್ತು. ಸೊ ಇದನ್ನು ನಾನು ಒಂದು ಸಲ ಯೂಸ್ ಮಾಡಿ ನೋಡಿದೆ, ತುಂಬಾ ಉಪಯುಕ್ತವಾಗಿತ್ತು ಅಂತ ನಂಗೆ ಗೊತ್ತಾಯಿತು. ಸೊ ಇದರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಸೊ ದಯವಿಟ್ಟು ಈ ಆಯಿಲನ್ನು ಪ್ರತಿಯೊಬ್ಬರು ಯೂಸ್ ಮಾಡಿ. ಥ್ಯಾಂಕ್ ಯು.